ಸರ್ವೇಭ್ಯೋ ನಮಸ್ತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತ ಉಪಾಸ್ಮಹೇ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ದಿನನಿತ್ಯದಂತೆ ಇವತ್ತು ಸಹಿತವಾಗಿ ನಿತ್ಯ ಭವಿಷ್ಯಕ್ಕೆ ಮಾಡ್ತಕ್ಕಂಥ ಶುಭ ಆಶೀರ್ವಾದಗಳು. ವೀಕ್ಷಕರೇ, ನಿರಂತರವಾಗಿ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಬರುವಂಥ ನಿತ್ಯ ಭವಿಷ್ಯದ ಕಾರ್ಯಕ್ರಮ ಚಂದ್ರನ ಸಂಚಾರದ ಮೇಲೆ ಯಾವ್ಯಾವ ರಾಶಿಯವರಿಗೆ ಶುಭ ಫಲ, ಯಾರ್ಯಾರಿಗೆ ಅಶುಭ ಫಲ, ಬೇರೆ ಬೇರೆ ಗ್ರಹಗಳು ಯಾವ್ಯಾವ ಸ್ಥಳಗಳಲ್ಲಿ ಸ್ಥಿತವಾಗಿದ್ದಾರೆ ಅದರಿಂದ ಬರ್ತಕ್ಕಂಥ ಶುಭ ಅಶುಭ ಫಲಗಳ ವಿಮರ್ಶನೆ ಮಾಡುವಂಥ ಸಂದರ್ಭ. ಮೊದಲನೇದಾಗಿ ನಾಡು ಮಾಡುವಂಥದ್ದು ನಿರಂತರವಾಗಿ ಪಂಚಾಂಗ ಶ್ರವಣ. ಬನ್ನಿ. ದಿನಾಂಕ 6/8/2025 ಬುಧವಾರ, ವಿಷ್ಣುವಿನ ದಿನ. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ, ಚಾಂದ್ರಮಾಸ ಶ್ರಾವಣ, ಸೌರಮಾಸ ಹೇಳುವಂಥದ್ದು ಕರ್ಕಾಟಕ, ಶುಕ್ಲಪಕ್ಷ ತಿಥಿ ದ್ವಾದಶಿ, ನಿತ್ಯ ನಕ್ಷತ್ರ ಮೂಲ, ವಿಷ್ಕಂಭನಾಮ ಯೋಗ, ಬಾಲವಕರ್ಣ. ಸಂಚಾರಕ್ಕೆ ವಿಮರ್ಶೆ ಮಾಡುವಾಗೆ ರಾಹುಕಾಲ ಗುಳಿಗೆ ಕಾಲ ನೋಡುವಂಥ ಅನಿವಾರ್ಯತೆ. ಮಧ್ಯಾಹ್ನ ರಾಹುಕಾಲ 12:25ರಿಂದ 1:29 ಇನ್ನು ಗುಳಿಕ ಕಾಲ ಬೆಳಗ್ಗೆ 10:51 ಪ್ರಾರಂಭವಾಗಿ ಮಧ್ಯಾಹ್ನ 12:25 ವಿರಾಮ. ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣದ ಫಲಗಳು. ಇನ್ನು ಮೇಷಾದಿ ಮೀನ ಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅಂತ ನೋಡೋಣ ಬನ್ನಿ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಗೆ ಭಾಗ್ಯಸ್ಥಾನದಲ್ಲಿ 9ರಲ್ಲಿ ಚಂದ್ರ. ಸ್ವಲ್ಪ ರೀತಿಯಾಗಿ ಪೂರ್ವಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ರೆ ಏನಾಗುತ್ತೆ ಕೇಳಿದ್ರೆ ರೋಗ ಬಾಧೆ ಅಂತ ಹೇಳಿದ್ದಾರೆ. ವ್ಯಯಭಾವದಲ್ಲಿ ಶನಿ ಮಹಾತ್ಮನ ಸಂಚಾರ, ಧನವ್ಯಯ ಹೇಳುವಂಥದ್ದು ಅನಿವಾರ್ಯತೆ ಉಂಟು. ತೃತೀಯದಲ್ಲಿ ಗುರು ಶುಕ್ರರ ಸಂಚಾರ ಅನ್ನುವಂಥದ್ದು, ಸ್ಥಾನನಾಶ, ಬಂಧು ಕ್ಲೇಶ ಇದೆಲ್ಲ ಇದೆ. ಪಂಚಮದಲ್ಲಿ ಕೇತು ನೋಡಿ, ಬುದ್ಧಿನಾಶ, ಇವೆಲ್ಲ ಸ್ವಲ್ಪ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಈ ವರ್ಷದಲ್ಲಿ ಸ್ವಲ್ಪ ರೀತಿಯಾಗಿ ಏರುಪೀಳುಗಳು ಆಗುವಂಥದ್ದು ಅನಿವಾರ್ಯತೆ ಉಂಟು. ಆದರೆ ಸುಬ್ರಹ್ಮಣ್ಯ ಆರಾಧನೆ ಮಾಡಿಕೊಂಡು ಬಿಡಿ, ಆಗುವಂಥದ್ದು ಯಾವುದೇ ಅರಿಷ್ಟ ಇದ್ದರೂ ನಿವಾರಣೆಯಾಗಿ ಶುಭ ದಿನವಾಗಲಿ. ಇನ್ನು ವೃಷಭ ರಾಶಿ. ವೃಷಭದವರಿಗೆ ಸ್ವಲ್ಪ ರೀತಿಯಾಗಿ ಇವತ್ತೊಂದು ದಿವಸ ಹೇಳುವಂಥದ್ದು ಅನಿಷ್ಟ. ಯಾಕೆ ಹೇಳಿ? ರಂಧ್ರಭಾವದಲ್ಲಿ ಅಷ್ಟಮದಲ್ಲಿ ರೋಗಸ್ಥಾನದಲ್ಲಿ ಚಂದ್ರನ ಸಂಚಾರ ಹೇಳುವಂಥದ್ದಿದೆ, ಅದರಿಂದಾಗಿ ಅನಿಷ್ಟ ಹೇಳುವಂಥದ್ದುಂಟು. ಆದರೆ ಏಕಾದಶಲ್ಲಿ ಶನಿಯ ಪ್ರಭಾವ, ಶನಿಯ ಸಂಚಾರ, ಧನಲಾಭ. ದ್ವಿತೀಯ ಸ್ಥಾನದಲ್ಲಿ ಜನ್ಮರಾಶಿಯಾಧಿಪತಿ ಅಂತ ಶುಕ್ರ ಮತ್ತು ಏಕಾದಶಾಧಿಪತಿ ಆದಂಥ ಗುರುವಿನ ಸಂಚಾರ, ಅದು ಸಹಿತವಾಗಿ ಸಂಪತ್ತನ್ನು ಕೊಡುವಂಥದ್ದು, ಸಂಪತ್ ಪ್ರಾಪ್ತಿ. ಪಂಚಮದಲ್ಲಿ ಕುಜ, ಸ್ವಲ್ಪ ರೀತಿಯಾಗಿ ಮನೋಭೀತಿ, ಬೇಡದ ಮಾರ್ಗದಿಂದ ಸಂಪತ್ತು ಬಂದರೂ ಹೆದರಿಕೆ ಹೇಳುವಂಥದ್ದು, ಮನೋಭೀತಿ ಆಗುವಂಥದ್ದು ಸ್ವಾಭಾವಿಕ ಅಲ್ವಾ. ಧೈರ್ಯ ನಾಶ ಆಳುವಂಥದ್ದು, ಅದರಿಂದಾಗಿ ಧೈರ್ಯ ಕುದ್ದುವಂಥದ್ದು ಇರುತ್ತೆ. ನಿಮಗೆ ಬೇಕಾಗಿರುವಂಥದ್ದು ಒಂದೇ, ದುರ್ಗಾ ಆರಾಧನೆ, ಜಗನ್ಮಾತೆ ಆರಾಧನೆ ಇವತ್ತು ಮಾಡಿಕೊಂಡು ಬಿಡಿ. ವೃಷಭ ರಾಶಿಯವರು ಶುಭವಾಗಲಿ. ಇನ್ನು ಮೂರನೇ ರಾಶಿ ಮಿಥುನ ರಾಶಿ. ಜನ್ಮದಲ್ಲಿ ಗುರು ಶುಕ್ರ, ಆರೋಗ್ಯ ಪೀಡೆ, ಕರ್ಮಭಾವದಲ್ಲಿ ಶನಿಯ ಸಂಚಾರ, ದಾರಿದ್ರ್ಯತೆ, ಮಾಡುವಂಥ ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಸ್ವಲ್ಪ ರೀತಿಯಾಗಿ ಅಗೌರವ ಅವಮಾನಗಳು ಬರುವಂಥದ್ದು. ಸಪ್ತಮದಲ್ಲಿ ಚಂದ್ರ ಇದ್ದ ಕಾರಣ ಮನೆಯಿಂದ ಬೆಂಬಲ ಇರುವಂಥದ್ದಿರುತ್ತೆ. ಪಂಚಮದಲ್ಲಿ ಬಾಂಧಿ, ಬುದ್ಧಿನಾಶ, ಇದು ಸಹಿತವಾಗಿ ಮಿಥುನ ರಾಶಿಯವರಿಗೆ ಆಗುವಂಥ ಸಾಧ್ಯತೆಗಳುಂಟು. ಅದಕ್ಕೂ ಹೋಗಿ ವಿಷ್ಣುವಿನ ಆರಾಧನೆಯಿಂದಾಗಿ ಇವತ್ತಿನ ದಿವಸ ಪಾಲನಾಕರ್ತನಾದ ಶ್ರೀಮನ್ನಾರಾಯಣ ಎಲ್ಲವನ್ನು ಪರಿಹಾರ ಮಾಡಿಕೊಡ್ತಾನೆ ಅಂತ ಹೇಳಿ ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವ್ಯಯಭಾವದಲ್ಲಿ ಗುರು ಶುಕ್ರರ ಸಂಚಾರ, ಸ್ವಲ್ಪ ರೀತಿಯಾಗಿ ವೈರಾಗ್ಯಕಾರಕ ಅಂತ ಹೇಳ್ತೇವೆ. ವೈರಾಗ್ಯಗಳು ಬರ್ಬೋದು. ಜನ್ಮದಲ್ಲಿ ರವಿ ಇದ್ದಾನೆ, ಆಯಾಸ, ಉಷ್ಣಭಯ ಇದೆಲ್ಲ ಕೊಡುವಂಥ ಸಾಧ್ಯತೆ ಉಂಟು. ಜೊತೆಯಲ್ಲಿ ಬುಧ ಇದ್ದಾನೆ, ವಿತ್ತನಾಶನು. ದ್ವಿತೀಯದಲ್ಲಿ ಕೇತು ಕಲಹ, ಎರಡನೇ ಮನೆಯಲ್ಲಿ ಕೇತು ಇರುವಂಥ ಕಾರಣಕ್ಕಾಗಿ ಮಾತಿನಲ್ಲಿ ಜಾಗ್ರತೆಗಳು ಬರುವಂಥದ್ದು ಬೇಕು. ಚತುರ್ಥದಲ್ಲಿ ಮಾಂದಿ, ಮಾನಹಾನಿ, ಅದರಿಂದಾಗಿ. ಷಷ್ಠಮದಲ್ಲಿ ಚಂದ್ರ ಇರುವ ಕಾರಣ ಶತ್ರುನಾಶ ಸಾಧ್ಯತೆ. ಆದರೂ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಈಶ್ವರ ಆರಾಧನೆ ಬೇಕು. ಒಳ್ಳೆಯದಾಗಲಿ.
ಮುಂದಿನ ರಾಶಿ ರವಿಯ ರಾಶ್ಯಾಧಿಪತ್ಯದ ಸಿಂಹರಾಶಿ. ಸಿಂಹರಾಶಿಗೆ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹುದೃಷ್ಟಿ, ಅಷ್ಟಮದಲ್ಲಿ ಶನಿ ಅಲ್ವಾ. ಜನ್ಮದಲ್ಲಿ ಕೇತು ಮನೋಭಯವನ್ನು, ಸಪ್ತಮದಲ್ಲಿ ರಾಹು ಕಳತ್ರ ಪೀಡೆಯನ್ನು ಕೊಡ್ತಾನಂತೆ, ಅಷ್ಟಮಸ್ಥೇತ ಕೇಟು ವಾತರೋಗ ಆದಿ ಪೀಡಿತ ಅಂತ ಹೇಳಿದ್ದಾರೆ. ನರನಾಡಿಗೆ ಸಂಬಂಧಪಟ್ಟ ಗಂಟು ನೋವಿನ ಸಮಸ್ಯೆಗಳನ್ನು ಇದೆಲ್ಲ ಕೊಡುವಂಥದ್ದು ಅಲ್ಲಿ ಅಷ್ಟಮದಲ್ಲಿರುವಂಥ ಶನಿಯಿಂದಾಗಿ ಬರುವಂಥದ್ದಿದೆ. ಪಂಚಮದಲ್ಲಿ ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶೋಕಭೀತಿ ಅಂತ ಹೇಳಿದ್ದಾರೆ. ಮನೋಕಾರಕನು ಅದನ್ನು ಶೋಕಭೀತಿಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. 11ರಲ್ಲಿ ಗುರು ಶುಕ್ರರ ಒಂದು ಸಂಚಾರ ಇದೆ. ಲಾಭಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಇದೊಂದು ಏನಾಗುತ್ತೆ ಕೇಳಿದ್ರೆ ನಿಮಗೆ ಒಳ್ಳೆಯದಾದಂಥ ದೇವತಾ ಅನುಗ್ರಹತೆ ಅಂತ ಹೇಳ್ಬೋದು. ಸ್ಥಾನ ಲಾಭ, ಮಾನ ಲಾಭ, ಅಭಿವೃದ್ಧಿ ಎಲ್ಲದೂ ಇರುತ್ತೆ. ಬೇಕಾಗಿರುವಂಥದ್ದು ವಿಘ್ನ ನಿವಾರಕನಾದಂಥ ಮಹಾಗಣಪತಿ ಆರಾಧನೆ. ವಿಘ್ನಕರ್ತನು ವಿಘ್ನಹರ್ತನೂ ಆದಂಥ ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಬಿಡಿ, ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕನ್ಯಾ ರಾಶಿ. ಜನ್ಮದಲ್ಲಿ ಕುಜ, ಸಪ್ತಮದಲ್ಲಿ ಶನಿಯ ದೃಷ್ಟಿ ಅಲ್ವಾ. ಜನ್ಮದಲ್ಲಿ ಕುಜ ಇದ್ದರೆ ಅತ್ಯಂತವಾದಂಥ ಧೈರ್ಯವನ್ನು ಕೊಡ್ತಾನಂತೆ, ಒಣಜಂಬವನ್ನು, ಅಹಂಕಾರವನ್ನು, ಗರ್ವವನ್ನು ಕೊಡ್ತಾನೆ. ಅದರಿಂದಾಗಿ ಏನಾಗುತ್ತೆ, ಬುದ್ಧಿನಾಶ ಆಗತ್ತೆ. ಸಪ್ತಮದಲ್ಲಿ ಶನಿ ಉಷ್ಣಭಯ, ಸಂಸಾರ ಭೀತಿ, ಕೋಪ, ಜಗಳ ಇವೆಲ್ಲವನ್ನು ಕೊಡುವಂಥದ್ದು. ಯಾಕೆ, ದ್ವಿತೀಯದಲ್ಲಿ ಮಾಂದಿದಾನೆಲೆ ಜಗಳವನ್ನು ಮಾಡಿಸಲಿಕ್ಕೆ ಕಾರಣೀಕರ್ತ ಮಾಂದಿ, ದ್ವಿತೀಯದಲ್ಲಿ ಮಾಂದಿದ್ದ ಕಾರಣ ಕಲಹ ಅಂತ ಹೇಳಿದ್ದಾರೆ. ಚತುರ್ಥದಲ್ಲಿ ಚಂದ್ರ ಮನೋಭಯ, ಮಾತಾಡಿದ್ದೀರ, ಧೈರ್ಯ ಮಾಡಿದ್ದೀರ, ಬಾಕಿಯವರೆಲ್ಲ ಬಂದು ನಿಮ್ಮನ್ನು ಕೇಳಿದಾಗ ಮನಸ್ಸಿನ ಒಳಗೆ ಭಯಗೊಳ್ಳುವಂಥ ವಾತಾವರಣ. ಲಕ್ಷ್ಮೀ ನರಸಿಂಹರ ಆರಾಧನೆ ಇವತ್ತು ದಿವಸ ಕನ್ಯಾ ರಾಶಿಯವರು ಮಾಡಿಕೊಂಡು ಬಿಡಿ. ಮನೆಯಲ್ಲಿ ಸುಮ್ಮನೆ ಇರುವಂಥದ್ದನ್ನು ಕಲೀರಿ, ಶುಭವಾಗುತ್ತೆ. ಮುಂದಿನ ರಾಶಿ ನೋಡುವಂಥದ್ದು ತುಲಾರಾಶಿ. ರೋಗಿ ಕ್ಷತಾಂಗೋಗುಳಿಕೆ ತನುಸ್ತೆ, ಜನ್ಮಮಾಂದಿ ನೋಡಿ ಶರೀರದಲ್ಲಿ ತೊಂದರೆಗಳು ಬರುವಂಥದ್ದಿರುತ್ತೆ. ತೃತೀಯದಲ್ಲಿ ಚಂದ್ರ ಮನೋಜಯ ಇದ್ದರೂ ಶಾರೀರಿಕ ತೊಂದರೆಗಳಿದೆ. ಪಂಚಮದಲ್ಲಿ ರಾಹು ಇದ್ದವನು ಬುದ್ಧಿನಾಶವನ್ನು, ಏಕಾದಶ ಕೇತು ಇರುವಂಥದ್ದು, ಭಾಗ್ಯದಲ್ಲಿ ಗುರು ಶುಕ್ರ ಇರುವಂಥ ಕಾರಣದಿಂದ ಸಂಸಾರ ಪ್ರೀತಿಯನ್ನು, ಪೂರ್ವಪೂರ್ಣ ಪ್ರಾಪ್ತಿಯನ್ನು ತುಲಾರಾಶಿಯವರಿಗೆ ಕೊಡಲಿಕ್ಕೆ ಉಂಟು. ಆದರೆ ಏನು ಕೇಳಿದ್ರೆ ಪಂಚಮ ರಾಹುವಿನಿಂದಾಗಿ ಬುದ್ಧಿನಾಶವನ್ನು ಮಾಡಿ ಯಾವುದೇ ಇದ್ದರೂ ಅನುಭವಿಸ್ತಕ್ಕಂಥ ಯೋಗ ಇದ್ದರೂ ಯೋಗ್ಯತೆ ಇಲ್ಲದ ಹಾಗೆ ಮಾಡುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಉಂಟು. ಮಹಾಕಾಳಿಯ ಆರಾಧನೆಯನ್ನು, ಪಾರ್ವತಿಯ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿಕೊಂಡು ಬಿಡಿ, ಶುಭ ದಿನವಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕಕ್ಕೆ ವಿತ್ತಂ ನೇತ್ರಂ ವಾ ಕುಟುಂಬಂ, ದ್ವಿತೀಯ ಸ್ಥಾನದಲ್ಲಿ ಚಂದ್ರನ ಸಂಚಾರ, ದ್ರವ್ಯನಾಶ ಅಂತ ಹೇಳಿದ್ದಾರೆ. ಹಾಗೆ 12ರಲ್ಲಿ ವ್ಯಯಭಾವದಲ್ಲಿ ಮಾಂದ್ಯ ಸಂಚಾರ ಇದೆ ನೋಡಿ, ಸರ್ವನಾಶ. ಚಂದ್ರನ ಸಂಚಾರದಿಂದಾಗಿ ದ್ರವ್ಯನಾಶ ಮಾಡ್ತಾನೆ. ಮತ್ತೊಂದೇನೋ ಮಾಡಲಿಕ್ಕೆ ಹೋಗಿ ಇದ್ದಿದ್ದೆಲ್ಲ ಹಾಳಾಗುತ್ತೆ. ಸರ್ವನಾಶವನ್ನು ಮಾಡಲಿಕ್ಕೆ ಮಾಂದ್ಯ ಅಂತ ವೇದಲ್ಲಿದ್ದಾನೆ. ಸರ್ವನಾಶ ಸಾಧ್ಯತೆ. ಚತುರ್ಥದಲ್ಲಿ ರಾಹು ಮಾನಹಾನಿ ಮಾಡುವಂಥದ್ದು. ಪಂಚಮದಲ್ಲಿ ಶನಿ, ಪಂಚಮಸ್ಥೆ ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ. ಕಷ್ಟಪ್ರದಾಯ. ಅಷ್ಟಮದಲ್ಲಿ ಗುರು ಶುಕ್ರರು ಪ್ರಮುಖವಾಗಿ ರೋಗಪ್ರಾಪ್ತಿ, ರಂಧ್ರಭಾವದಲ್ಲಿ ಆಯುಷ್ಯ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ರೋಗಪ್ರಾಪ್ತಿ ಇರುವಂಥದ್ದುಂಟು. ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಇವತ್ತಿನ ದಿವಸ ಮಾಡಿಕೊಂಡು ಬಿಡಿ. ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಪ್ರಮುಖವಾಗಿ ಬೇಕಾಗಿರುವಂಥದ್ದನ್ನು ವೃಶ್ಚಿಕ ರಾಶಿಯವರಿಗೆ ಅಲ್ವಾ. ಪಂಚಮಶನಿ ಎಲ್ಲ ರೀತಿಯಾದಂಥ ಬೇರೆ ಬೇರೆ ಗ್ರಹಗಳ ತೊಂದರೆಗಳಿಂದಾಗಿ ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಮಾಡಿ, ಶುಭವಾಗುತ್ತೆ. ಮುಂದಿನ ರಾಶಿ ಗುರುವಿನ ರಾಶ್ಯಾಧಿಪತ್ಯದ ಧನುರ್ರಾಶಿ. ಜನ್ಮದಲ್ಲಿ ಚಂದ್ರ, ಸಪ್ತಮದಲ್ಲಿ ಗುರು ಶುಕ್ರರು ನೋಡಿ. ಇಷ್ಟಪ್ರಾಪ್ತಿ, ಗಜಕೇಸರಿ ಯೋಗ ಅಂತ ಹೇಳ್ಬೋದು. ಚಂದ್ರ ಮತ್ತು ಗುರು ನೇರವಾದಂಥ ದೃಷ್ಟಿ ಇರುವಂಥದ್ದುಂಟು. ಮಿಥುನ ರಾಶಿಯಿಂದ ಧನುರಾಶಿ ಸ್ವಕ್ಷೇತ್ರವನ್ನು ಗುರು ಸಪ್ತಮ ದೃಷ್ಟಿಯಿಂದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಕಳತ್ರ ಸುಖ ಅಂತ ಹೇಳಿದ್ದಾರೆ. ಚತುರ್ಥ ಶನಿ ಇರುವಂಥ ಕಾರಣದಿಂದಾಗಿ ಸುಖ ಹಾನಿ ಅನ್ನುವಂಥದ್ದುಂಟು. ಕರ್ಮಭಾವದಲ್ಲಿ ಜ್ಞಾನಂ ಕರ್ಮಂ ಸ್ಥಿತಿಂ ಚೈವ ಪ್ರತಾಪಂ ಪೌರುಷಂ ಶ್ರುತಿ, ಅದರಲ್ಲಿ ಕುಜ ಇದ್ದಂಥ ಕಾರಣ ಆಗಿ ಕಾರ್ಯಭಂಗತೆ. ಅಷ್ಟಮದಲ್ಲಿ ರವಿ ಬುಧ, ರೋಗಪ್ರಾಪ್ತಿ, ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥದ್ದು, ಉಷ್ಣಭಯ ಬರುವಂಥದ್ದು, ಇದೆಲ್ಲ ಆಗುವಂಥದ್ದು ಧನುರಾಶಿಯವರಿಗಿದೆ. ತ್ರಿಮೂರ್ತಿ ರೂಪನಾದಂಥ ದತ್ತಾತ್ರೇಯರ ಆರಾಧನೆಯನ್ನು ಮಾಡಿಕೊಂಡು ಬಿಡಿ, ಇವತ್ತಿನ ದಿವಸ ಶುಭ ದಿನ ಆಗತ್ತೆ. ಮುಂದಿನ ರಾಶಿಯನ್ನು ವೀಕ್ಷಣೆ ಮಾಡುವಂಥದ್ದಾದರೆ ಮಕರ ರಾಶಿ. ಮಕರ ರಾಶಿಗೆ 12ನೇ ಮನೆ ವ್ಯಯಸ್ಥಾನ. ಅದರಲ್ಲಿ ಚಂದ್ರ. ಮಾನಸಿಕ ಖಿನ್ನತೆ, ಏನೇ ಇದ್ದರೂ ಸಹಿತವಾಗಿ ಏನೋ ಒಂದು ಮೌಢ್ಯತೆಯಲ್ಲಿ ಇರ್ತೀರ ಇವತ್ತು ಮಾನಸಿಕ ಖಿನ್ನತೆಯಿಂದಾಗಿ. ಕರ್ಮದಲ್ಲಿ ಮಾಂದ್ಯ ನೋಡಿ, ಉದ್ಯೋಗ ನಷ್ಟ,
ಕರ್ಮಭಾವಕ್ಕೆ ಉದ್ಯೋಗ ಸ್ಥಾನಕ್ಕೆ ಬಂದರೆ ಆ ಭಾವವನ್ನು ನಾಶ ಮಾಡ್ತಾರೆ, ಉದ್ಯೋಗ ನಷ್ಟ ಅನ್ನುವಂಥದ್ದುಂಟು. ಅದೇ ರೀತಿಯಾಗಿ ದ್ವಿತೀಯ ರಾಹು ಹೇಳುವಂಥದ್ದು ಕಲಹ ಇದೆ, ಮಾತಿನಲ್ಲಿ ಜಾಗ್ರತೆ ಹೇಳುವಂಥದ್ದು ಬೇಕು. ಷಷ್ಠಮದಲ್ಲಿ ಗುರು ಶುಕ್ರರು ಶತ್ರುಪೀಡೆ ವಿಪತ್ತು ಅಂತ ಹೇಳಿದ್ದಾರೆ. 2 ಗುರುಗಳು ಇರುವಂಥದ್ದು ಶತ್ರುಸ್ಥಾನದಲ್ಲಿ 6ನೇ ಮನೆಯಲ್ಲಿ. ನಿಮಗೆ ಬೇಕಾಗಿರುವಂಥದ್ದು ಈಶ್ವರ ಆರಾಧನೆಯನ್ನು, ಸರ್ವೇಶ್ವರ ಜಗದೀಶ್ವರನ ಆರಾಧನೆಯನ್ನು ಮಕರ ರಾಶಿಯವರು ಮಾಡಿಕೊಂಡು ಬಿಡಿ. ಇವತ್ತಿನ ದಿವಸ ಶುಭವಾಗಲಿ. ಮುಂದಿನ ರಾಶಿ ನೋಡೋಣ, ಕುಂಭರಾಶಿ. ಕುಂಭರಾಶಿಗೆ ಜನ್ಮರಾಹು ನೋಡಿ, ಆರೋಗ್ಯದಲ್ಲಿ ತೊಂದರೆ, ವಿಷಭಯ, ನಿದ್ರಾಹೀನತೆ, ಕೆಟ್ಟ ಮಾತು, ದುಸ್ವಪ್ನ ಇವೆಲ್ಲ ಬರುವಂಥದ್ದಿರುತ್ತೆ. ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಬೇರೆ ಇದೆ, ಸ್ವಪ್ನಭೀತ ವಿಷಬಾಧೆ. ದ್ವಿತೀಯದಲ್ಲಿ ಶನಿ ಇದ್ದಾನೆ, ಹಣವನ್ನು ಖರ್ಚು ಮಾಡುವಂಥ ದುಂದು ವೆಚ್ಚ, ವಿತ್ತನಾಶ. ಏಕಾದಶದಲ್ಲಿ ಚಂದ್ರ ಇದ್ದರು, ಸಪ್ತಮದಲ್ಲಿ ಕೇತು ಇರುವಂಥ ಕಾರಣ ರಾಜಭಯ ಅಂತ ಹೇಳಿದ್ದಾರೆ. ಪಂಚಮದಲ್ಲಿ ಗುರು ಶುಕ್ರ ಇರುವಂಥ ಕಾರಣಕ್ಕಾಗಿ ಸಂಸಾರದಲ್ಲಿ ಗೌರವ ಸಿಕ್ಕಿತು, ಪುತ್ರ ಪ್ರೀತಿ ಸಿಕ್ಕಿತು, ಮಕ್ಕಳಿಂದಾಗಿ ಸಂತೋಷದ ವಿಚಾರ ಕೇಳುವಂಥ ಸಾಧ್ಯತೆ ಇದೆ, ಪೂರ್ವ ಪುಣ್ಯ ಪ್ರಾಪ್ತಿ ಹೇಳುವಂಥದ್ದು ಕುಂಭರಾಶಿಯವರಿಗೆ. ಆದರೆ ಜನ್ಮರಾಹು, ಸಪ್ತಮ ಕೇತು, ದ್ವಿತೀಯ ಶನಿ ಇವೆಲ್ಲದರಿಂದಾಗಿ ಸ್ವಲ್ಪ ರೀತಿಯಾಗಿ ತೊಂದರೆಗೆ ಒಳಪಡುವಂಥ ಸಾಧ್ಯತೆ ಉಂಟು. ಸುಬ್ರಹ್ಮಣ್ಯ ಆರಾಧನೆಯನ್ನು ಇವತ್ತಿನ ದಿವಸ ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಶುಭವಾಗಲಿ. ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮರಾಶಿ ಸ್ಥಿತೋ ಸೌರಿ ಸುಖನಾಶಂ ಕರಿಷ್ಯತಿ. ಉಷ್ಣಭಯ, ಕೋಪ ಇವೆಲ್ಲ ಬರುವಂಥದ್ದುಂಟು ಅಲ್ವಾ. ಆಹಾರದಲ್ಲಿ ಅಜೀರ್ಣತೆ, ಹೊಟ್ಟೆಯಲ್ಲಿ ಉರಿ ಇವೆಲ್ಲ ಜನ್ಮಶನಿಯಿಂದಾಗಿ ಉಷ್ಣಭಯ, ಕೋಪ. ಸಪ್ತಮ ಮನೆಯಲ್ಲಿ ಮತ್ತು ಕುಜ ಸಂಚಾರ ಉಂಟು, ಕುಜನ ದೃಷ್ಟಿ ಇದೆ, ಭಾರ್ಯಾಕಲಹ ಅಂತೇಳಿದ್ದಾರೆ. 4ನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಮಿಥುನದಲ್ಲಿ, ಚತುರ್ಥದಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರು. ಬಂಧುಕ್ಲೇಶ, 12ರಲ್ಲಿ 12ರಲ್ಲಿ ರಾಹು ವ್ಯಯಭಾವದಲ್ಲಿ ನೋಡಿ, ಅದು ಸಹಿತವಾಗಿ ಶತ್ರುಪೀಡೆ, ಮಾನಹಾನಿ ಇವೆಲ್ಲ ಮೀನರಾಶಿಯವರಿಗೆ ಆಗುವಂಥ ಸಾಧ್ಯತೆಗಳು ಇದೆ. ಅದಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಶಿವಪಂಚಾಕ್ಷರಿ ಜಪವನ್ನು ಮಾಡಿ, ಎಳ್ಳೆಣ್ಣೆಯನ್ನು ಮುಖವನ್ನು ನೋಡಿ, ತಿಲ ಪಾಪಾರ ಅಂಥೇಳಿ ಈಶ್ವರ ದೇವಸ್ಥಾನದಲ್ಲಿ ದೀಪಕ್ಕೆ ಹಚ್ಚಿ ಒಂದು ರುದ್ರಾಭಿಷೇಕವನ್ನು, ಶುಭ ಪೂಜೆಯನ್ನು, ಬಿಲ್ವಾರ್ಚನೆಯನ್ನು ಮಾಡಿಸುವಂಥ ಒಂದು ಕ್ರಮವನ್ನು ಮಾಡಿ ಒಂದು 10 ನಿಮಿಷ ಏಕಾಗ್ರತೆಯಿಂದ ಜಪವನ್ನು ಮಾಡಿ ಬರುವಂಥದ್ದನ್ನು ಮಾಡಿ ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲ ತೊಂದರೆಗಳಿಂದ ನಿವಾರಣೆ ಆಗುವಂಥದ್ದುಂಟು. ಮೀನರಾಶಿಯವರಿಗೆ ಶುಭವಾಗಲಿ. ಇವಿಷ್ಟು ಇವತ್ತಿನ ಮೇಷಾದಿ ಮೀನ ಪರ್ಯಂತ 12 ರಾಶಿಗಳ ಚಂದ್ರನ ಸಂಚಾರ ಫಲಗಳು, ಅನ್ಯ ಗ್ರಹಗಳ ಸ್ಥಿತವಾದಂಥ ಭಾವದಿಂದ ಬರುವಂಥ ಶುಭ ಅಶುಭ ಅಶುಭ ಫಲಗಳ ವಿಮರ್ಶೆಗಳನ್ನು ಮಾಡಿ ಆಯಿತು ವೀಕ್ಷಕರೇ. ಯಾರಿಗೆ ಶುಭ ಉಂಟು, ಯಾರಿಗೆ ಅಶುಭ ಉಂಟು, ಶುಭ ಇದ್ದವರಿಗೆ ಯಾವ ದೇವತಾ ಆರಾಧನೆಯಿಂದ ಪರಿಹಾರ ಆಳುವಂಥದ್ದನ್ನು ಜ್ಯೋತಿಷ್ಯರು ತಿಳಿಸಿರುವಂಥದ್ದನ್ನು ಮಟ್ಟಿಗೆ ನಿಮಗೆಲ್ಲ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇವೆ ಅಲ್ವಾ. ಎಲ್ಲರಿಗೂ ಇವತ್ತಿನ ದಿವಸ ಶುಭವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ನಾಳೆ ದಿವಸವೂ ಸಹಿತವಾಗಿ ಇದೇ ಸಮಯಕ್ಕೆ ನಿಮ್ಮೊಂದಿಗೆ ವಿಮರ್ಶೆಯನ್ನು ಮಾಡಲಿಕ್ಕೆ ಬರ್ತೀನಿ ಅಂತ ಹೇಳ್ತಾ, ಸಮಸ್ತ ಲೋಕ ಸುಖಿನೋ ಭವಂತು, ಶುಭಂ ಭೂಯಾತ್.